ಕಾಲೇಜು ಮಟ್ಟದಲ್ಲಿ ಫುಟ್ಬಾಲ್ ಆಟದಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆಸಕ್ತಿ ಬೆಳೆಸುವ ಉದ್ದೇಶದಿಂದ ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಜುಲೈ 24ರಿಂದ ಆಗಸ್ಟ್ 15ರವರೆಗೆ ಫುಟ್ಬಾಲ್ ಪಂದ್ಯಾಟವು ನಗರದ ನೆಹರು ಮೈದಾನದಲ್ಲಿ ನಡೆಯಲಿದೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಮಾಹಿತಿ ನೀಡಿದ ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ಅಧ್ಯಕ್ಷರಾದ ಡಿಎಂ ಅಸ್ಲಾಂ, ಫುಟ್ಬಾಲ್ ಆಟದಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆಸಕ್ತಿ ಬೆಳೆಯಲಿ ಮತ್ತು ಆ ಮೂಲಕ ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭಾವಂತ ಆಟಗಾರನನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ 21 ವರ್ಷಗಳ ಹಿಂದೆ ದೇಶದ 50ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಸಂಸ್ಥೆ ಇಂಡಿಪೆಂಡೆನ್ಸ್ ಕಪ್ ಫುಟ್ಬಾಲ್ ಪಂದ್ಯಾವಳಿಯನ್ನ ಹುಟ್ಟುಹಾಕಿದ್ದು, ಈ ವರ್ಷ 22ನೇ ವರ್ಷದ ಪಂದ್ಯಾಕೂಟವನ್ನ ವಿಜೃಂಭಣೆಯಿಂದ ನಡೆಸಲು ತೀರ್ಮಾನಿಸಿದ್ದೇವೆ ಎಂದು ಮಾಹಿತಿ ನೀಡಿದರು. ದಕ್ಷಿಣ ಜಿಲ್ಲೆಯಲ್ಲಿ ಇಷ್ಟೊಂದು ಯಾಕಂದರೆ ನಿರಂತರ ನಾವು ಕರ್ನಾಟಕ ರಾಜ್ಯ ಫುಟ್ಬಾಲ್ ಸಂಸ್ಥೆಯ ಅಧ್ಯಯನದಲ್ಲಿದ್ದೇವೆ. ಅದರೊಂದು ಪಾರ್ಟ್ ನಾವು ನಿರಂತರ ಇಲ್ಲಿ ಫುಟ್ಬಾಲ್ ಲೀಗ್ ಮ್ಯಾಚ್ ನಡೀತಾ ಉಂಟು. ಕಳೆದ 40 ವರ್ಷದಿಂದ ನಮ್ಮ ಚಟುವಟಿಕೆ ನಿರಂತರ ಇಲ್ಲಿ ಬ್ಯಾಂಗ್ಳೂರು ಬಿಟ್ಟರೆ ಮಂಗಳೂರಲ್ಲಿಯೇ ನಮ್ಮ ಲೀಗ್ ಫುಟ್ಬಾಲ್ ಪಂದ್ಯಾಟ ಸುಮಾರು 18 ಕ್ಲಬ್ಗಳು ನಮ್ಮಲ್ಲಿ ಎ ಮತ್ತು ಬಿ ಡಿವಿಷನ್ ಇದರಲ್ಲಿ ಪಂದ್ಯಕೂಟ ಪ್ರತಿ ವರ್ಷ ನಡೀತಾ ಇದೆ. ಒಂದೇ ಉದ್ದೇಶ, ನಮ್ಮ ಫುಟ್ಬಾಲ್ ಕ್ರೀಡೆಯನ್ನು ಇಲ್ಲಿ ಆದಷ್ಟು ಬೆಳೆಸಬೇಕಂತ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ನಾವು ನಿರಂತರ ಇದರ ಪ್ರಯತ್ನ ಪಡ್ತಾ ಇದ್ದೇವೆ. ಇನ್ನೊಂದು ವಿಷಯ ಅಂದರೆ ನಮ್ಮ ಕ್ರೀಡಾಂಗಕ್ಕೆ ಇದು ಟರ್ಫ್ ಆಗಬೇಕಂತ. ಮಾಧ್ಯಮಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಫುಟ್ಬಾಲ್ ಸಂಸ್ಥೆಯ ಉಪಾಧ್ಯಕ್ಷರಾದ ವಿಜಯ್ ಸುವರ್ಣ, ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ಉಪಾಧ್ಯಕ್ಷರಾದ ಮೊಹಮ್ಮದ್ ಹುಸೇನ್ ಬೋಳಾರ ಇನ್ನಿತರರು ಉಪಸ್ಥಿತರಿದ್ದರು.